ಈಗ 4 ಮೊಟ್ಟೆ ನಾನು ಉಪ್ಪಾಕಿ ಬೀಟ್ ಮಾಡಿದ್ದೇನೆ. ಸ್ವಲ್ಪ ಬೆಣ್ಣೆ ಇದರಲ್ಲಿ ಬಿಸಿ ಮಾಡಿದ್ದೇನೆ. ಈಗ ಇದರಲ್ಲಿ ಹಾಕ್ತೇನೆ. ಇದರ ಮೇಲೆ ನಾನು ಬ್ರೆಡ್ ಸ್ಲೈಸ್ ಇಡ್ತೇನೆ. ಸ್ವಲ್ಪ ಇದರ ಮೇಲೆ ಬೆಳ್ಳುಳ್ಳಿ ಹಾಕ್ತೇನೆ. ಇದಕ್ಕೆ ನಾನು ಟೊಮೆಟೊ ಸಾಸ್ ಮತ್ತೆ ಬೆಳ್ಳುಳ್ಳಿ ಹಾಕಿ ಇದು ಮಾಡಿದ್ದೇನೆ. ಈಗ ನೀರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಹಾಕ್ತೇನೆ. ಚೀಸ್ ಹಾಕ್ತೇನೆ. ಕಾರ್ನ್ ಹಾಕ್ತೇನೆ. ಎಗ್ ಪಿಜ್ಜಾ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತೆ ಹೇಗಾಯ್ತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.